ಕಲ್ಲಮುಂಡ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀರುಡಿ ಗ್ರಾಮದ ಅಮ್ನಿಕೋಡಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೋಳಿ ಫಾರಂನಿಂದ ಸಾವಿರಾರು ನೊಣಗಳ ಹಾವಳಿ ಉಂಟಾಗಿ ಗ್ರಾಮಸ್ಥರ ಜೀವನ ಅಸ್ತವ್ಯಸ್ತಗೊಂಡಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಫಾರಂನಿಂದ ಹರಡುತ್ತಿರುವ ನೊಣಗಳ ಕಾಟದಿಂದ ಸಾರ್ವಜನಿಕರು ಮನೆಯಲ್ಲೇ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತಿಲ್ಲ. ಅಡುಗೆ ಮಾಡುವುದು, ಊಟ ಮಾಡುವುದು, ಮಕ್ಕಳ ವಿದ್ಯಾಭ್ಯಾಸ, ರಾತ್ರಿ ನಿದ್ರೆ ಸೇರಿದಂತೆ ದೈನಂದಿನ ಬದುಕಿ ದುಸ್ತರವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದರ ಜೊತೆಗೆ ಫಾರಂನಿಂದ ಬರುತ್ತಿರುವ ತೀವ್ರ ದುರ್ವಾಸನೆಯಿಂದ ಪರಿಸರ ಮಾಲಿನ್ಯ ಉಂಟಾಗಿದ್ದು ಉಸಿರಾಟ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ನಿವಾಸಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಕಳೆದ ವರ್ಷವೇ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ನಿವಾಸಿಗಳು ಅಂದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಿಖಿತ ದೂರನ್ನ ಸಲ್ಲಿಸಿದ್ದರೂ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದ್ದು ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಂಕ್ಲೆ ಮೂಲೊಂಜಿ ಕೋರಿದ ಫಾರ್ಮ್ ಆತಂಡ ಕೋರಿದ ಫಾರ್ಮ್ ಆದ್ರೆ ಎಂಕ್ಲೆ ಮಸ್ತ್ ಮೂಲ ಉಪದ್ರ ಆಪುಂಡು ಮೂಲ ಎಂಕ್ಲೆ ವಟಿಲ್ ಮಲ್ಪರಿಜ್ಜಿ ಎಂಚಿನ ಒಣಸ್ ಮಲ್ಪನಾಗ ತಿನ್ನಾಗ ಪೂರ ಐಟು ಬೂರುನು ಐದು ಬೊಕ್ಕ ಮೂಲೊಂಜಿ ಏಲಿಲ್ಲಾಕ ಮಸ್ತ್ ಎಂಕ್ಲೆ ಉಪದ್ರ ಉಂಡು ಆ ಕೋರಿದ ಫಾರ್ಮ್ ಅಂದು ಎಂಗ್ಲು ಮಸ್ತ್ ಸರ್ತಿ ಪಂಡಾಗ್ಲೆ ಇಂಚಂಚಂದ ಅವು ಅಕ್ಕಲು ಬಂಡೆ 10 ದಿನ ಗ್ಯಾಪ್ ಕೊರಿಯರಿಂಗ ಅಂಡಲ್ಲಿ 10 ದಿನ ಅಟ್ಲ ಪೋತುಜಿ ಎಂಕ್ಲೆಗಿತ್ತೆ ಮುಟ್ಟ ಒಂಜಿ ಸುಮಾರು ಸಮಯದ ಇಂಚಿಂಗ್ಲು ಬರೋನುಂಡು ಅಂಡಲ್ಲಿ ಎಂಕುಲು ಇಂಚದ್ದಿ ನಂದೆಪ್ಪು ಇಂಚಂಡ ಇಂಚಿಡ್ದು ಪ್ರಾಯದ ಅಕ್ಕಲು ಬರೋ ಉಳ್ಳೇರ ಇಂಚ ಅಕ್ಕಲು ಒಣ ಸ್ವಲ್ಪ ಅಕ್ಕಲು ಒಣಸಡಿ ಬುರು ಅಕ್ಕಲು ಅವನು ಬಂಜಿತಿ ನೋಡತ್ತೆ. ಕೋಳಿ ಫಾರಂ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಆರೋಗ್ಯ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಕಾರಣವಾಗಿರುವ ಫಾರಂ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಸಂಬಂಧಿಸಿದ ಇಲಾಖೆಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ 2 ವರ್ಷದಿಂದ ಇಲ್ಲಿ ಒಂದು ಕೋಳಿ ಗೂಡು ಆಗಿ ನಮ್ಮ ತೋಟದ ಕೆಳಗೆ ಕಲ್ಪನೆ ಮಾಡಿ ಕೋಳಿ ಗೂಡು ಮಾಡಿದ್ದಾರೆ. ಈಗ ನಮಗೆ ಮೊದಲು ಇತ್ತು, ಸ್ವಲ್ಪ ನೊಣ ಇತ್ತು, ಇಷ್ಟು ಕಾಟ ಇರಲಿಲ್ಲ. ನಮಗೆ ತುಂಬ ಅಂದರೆ ತುಂಬ ನೊಣದ್ದು ಕಷ್ಟ, ತುಂಬ ಸಹಿಸಲಿಕ್ಕೆ ಆಗೋದಿಲ್ಲ. ಈಗ ನಾವು ಮೊದಲಿಂದ ನಾವು ಹೇಳುವಾಗ ನಾವು ಸರಿ ಮಾಡ್ತೇವೆ, ಇನ್ನು ಮುಂದೆ ಸರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಇನ್ನೂ ಕೂಡ ನಾವು ಹೇಳಿದರೆ ಅವರು ಕೇಳಿದಾಗೆ ಮಾಡ್ತಾರೆ.